ಖ್ಯಾತ ಸ್ವರ್ಣಾಭರಣ ಸಂಸ್ಥೆಯಾದ ಜೋಸ್ ಆಲ್ಕಾಸ್ ಜ್ಯುವೆಲ್ಲರಿಯ ಪುತ್ತೂರಿನ ಮಳಿಗೆಯಲ್ಲಿ ಬೆಳ್ಳಿಯ ಆಭರಣಗಳ ನೂತನ ಕೌಂಟರ್ ಅನ್ನು ಶನಿವಾರ ತುಳು ಚಲನಚಿತ್ರ ನಟಿ ಅಂಕಿತಾ ಪಟ್ಲ ಉದ್ಘಾಟಿಸಿದರು. ಚಲನಚಿತ್ರ ನಟಿ ಅಂಕಿತಾ ಪಟ್ಲ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಪುತ್ತೂರಿನಂತಹ ನಗರದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜೋಸ್ ಆಲುಕಾಸ್ ಸಂಸ್ಥೆಯು ಮಳಿಗೆಯನ್ನ ತೆರೆದು ಇಲ್ಲಿನ ಗ್ರಾಹಕರಿಗೆ ಚಿನ್ನದ ಖರೀದಿಯಲ್ಲಿನ ಆಯ್ಕೆ ಅವಕಾಶಗಳನ್ನು ಹೆಚ್ಚಿಸಿದೆ. ಚಿನ್ನದ ಎಲ್ಲಾ ವೆರೈಟಿಗಳು ಒಂದೇ ಸೂರಿನಡಿ ಲಭಿಸುವ ಅವಕಾಶವನ್ನ ಇಲ್ಲಿನವರು ಬಳಸಿಕೊಳ್ಳಬೇಕು ಎಂದು ಶುಭ ಹಾರೈಸಿದ್ರು. ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕ ಐತಪ್ಪ ನಾಯ್ಕ, ಮಳಿಗೆಯ ಮ್ಯಾನೇಜರ್ ರತೀಶ್ ಸಿಪಿ, ಸಹಾಯಕ ಮ್ಯಾನೇಜರ್ ಪ್ರವೀಣ್ ಬಿಪಿ, ಕಟ್ಟಡದ ಮಾಲಕ ಮೊಹಮ್ಮದ್ ಸಮೀರ್, ರಾಕೇಶ್ ಆಚಾರ್ಯ, ಗ್ರಾಹಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮಳಿಗೆಯಲ್ಲಿ ನವನವೀನ ವಿನ್ಯಾಸದ ಬೆಳ್ಳಿಯ ಆಭರಣಗಳ ವಿಶಾಲ ಸಂಗ್ರಹ ಮಾಡಲಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಚಿನ್ನದ ಆಭರಣದ ಖರೀದಿಗೆ ವಿಶೇಷ ರಿಯಾಯಿತಿ ಜೊತೆಗೆ ಬೆಳ್ಳಿಯನ್ನ ಉಚಿತವಾಗಿ ಪಡೆಯುವ ಅವಕಾಶವನ್ನ ಗ್ರಾಹಕರಿಗೆ ಕಲ್ಪಿಸಲಾಗಿದೆ. ಮಳಿಗೆಯಲ್ಲಿ ಚಿನ್ನದ ಎಕ್ಸ್ಚೇಂಜ್ ಆಫರ್, ವಜ್ರದ ಬೆಲೆಯ ಮೇಲೆ 20% ರಿಯಾಯಿತಿ, ವಿಶೇಷ ಆಫರ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ವಿಶಾಲವಾದ ಕಾರ್ ಪಾರ್ಕಿಂಗ್ ಸೌಲಭ್ಯವೂ ಇದ್ದು ರವಿವಾರವೂ ಮಳಿಗೆ ತೆರೆದಿರುತ್ತದೆ ಎಂದು ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.